ಕೈಕಂಬ-ಪೊಳಲಿ ಸಂಪರ್ಕದ ಅಡ್ಡೂರು ಸೇತುವೆಯಲ್ಲಿ ಘನ ವಾಹನ ಸಂಚಾರ ನಿಷೇಧಕ್ಕೆ ಹೇರಿರುವ ಜಿಲ್ಲಾಡಳಿತದ ವಿರುದ್ಧ ಶಾಸಕ ಭರತ್ ಶೆಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 1.5 ವರ್ಷದಿಂದ ಈ ಸೇತುವೆ ಬಳಿ ಅಕ್ರಮ ಮರಳುಗಾರಿಕೆ ನಡೆದರೂ ತಡೆಯದಿರುವ ಅಧಿಕಾರಿಗಳು ಈಗ ಸೇತುವೆ ಹದಗೆಟ್ಟಿದೆ ಎಂದು ಹೇಳುತ್ತಿರುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದು ಅನೇಕ ಬಾರಿ ದಾಳಿ ನಡೆಸಲಾಗಿದೆ. ಆದರೂ ಈ ಪ್ರದೇಶ ಒಂದು ಮಿನಿ ಪಾಕಿಸ್ತಾನವಾದ ಕಾರಣ ಅಧಿಕಾರಿಗಳು ದಾಳಿ ಮಾಡಿದ್ರೂ ರಾತ್ರಿ ಮರಳುಗಾರಿಕೆ ಮಾಡಲಾಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಕಡೆಯಲ್ಲಿ ಅಕ್ರಮ ಮರಳುಗಾರಿಕೆ ತಡೀತಾರೆ, ಆದರೆ ಅಡ್ಡೂರಿನಲ್ಲಿ ಯಾಕೆ ಆಗೋದಿಲ್ಲ ಅಂತ ಪ್ರಶ್ನೆ ಮಾಡಿದರು. ಇಲ್ಲೇ ಮಳೆಗಾಲದಲ್ಲೂ ಮಳೆಗಾರಿಕೆ ನಡೆದ ಕಾರಣ ಸೇತುವೆ ಹಾಳಾಗಲು ಕಾರಣವಾಗಿದೆ. ಇಲ್ಲೇ ರಾಜಕೀಯ ಕೈವಾಡವಿದ್ದು ಒಂದು ಸಮುದಾಯದ ಬಗ್ಗೆ ಸಚಿವರಿಗೆ ಭಯ ಇದೆ ಎಂದು ಶಾಸಕ ಭರತ್ ಶೆಟ್ಟಿ ಆರೋಪಿಸುತ್ತಾರೆ. ಇಲ್ಲೇ ಭಕ್ತರು ದೇವಸ್ಥಾನಕ್ಕೆ ಹೋಗಲು ಅವಕಾಶ ಇಲ್ಲ, ಆದರೆ ಅಕ್ರಮ ಮರಳುಗಾರಿಕೆಯ ವಾಹನ ಸಂಚಾರಕ್ಕೆ ಅವಕಾಶ ಇದೆ. ಜಿಲ್ಲೆಯಲ್ಲಿ ಹಿರಿಯ ರಾಜಕಾರಣಿಗಳು ಕೂಡ ಈ ಬಗ್ಗೆ ಮಾತನಾಡ್ತಾ ಇಲ್ಲ. ಸಚಿವರು ಬಂದು ಪುಡಾರಿಗಳ ಜೊತೆ ತಿರುಗಾಡ್ತಾರೆ, ಅವರಿಗೆ ಬೇಕಾದಂತೆ ಪ್ರೊಸೀಡಿಂಗ್ಸ್ ಮಾಡಿ ಹೋಗ್ತಾರೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. 1.5 ವರ್ಷಗಳಿಂದ ಆ ಬ್ರಿಡ್ಜಿನ ಕೆಳಗೆ ಸ್ಯಾಂಡ್ ಮೈನಿಂಗ್ ಮಾಡಬಾರ್ದು ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ಬಂದೇನೆ. ಹಿಂದೆ ನಾವು ನಿಲ್ಲಿಸಿದ್ದೇವೆ, ಅದನ್ನು ನಾವು ರೇಡ್ ಮಾಡಿಸಿದ್ದೇವೆ. AC ಅವರು ಸ್ವಂತ ಹೋಗಿ ಅಲ್ಲಿ ರೇಡ್ ಮಾಡಿ, ಪೊಲೀಸರೆಲ್ಲ ರೇಡ್ ಮಾಡಿ ಬ್ರಿಡ್ಜಿನ ಕೆಳಗೆ ಬರಲಿಕ್ಕೆ ಬಿಡ್ತಿರಲಿಲ್ಲ. ಆದರೂ ಸಹ ಅಲ್ಲಿ ಇಲ್ಲಿಗೆಲ್ಲ ನಿಲ್ಲಿಸಲಿಕ್ಕೆ ಭಾಳ ಕಷ್ಟವಾಗುವಂಥ ಒಂದು ಪರಿಸ್ಥಿತಿ ಇದೆ. ಸಣ್ಣ ಮಿನಿ ಪಾಕಿಸ್ತಾನ ಆಗಿದೆ. ಅದರಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ 1 ವರ್ಷಗಳಿಂದ ಈಚೆ ಪೊಲೀಸ್ ಅಧಿಕಾರಿ ACP ಅವರಿಗೆ ಹೇಳ್ತಾ ಇದ್ದೇನೆ, ACP ಮನೋಜ್ ಕುಮಾರ್ ಇದ್ದಾರೆ, ACP ಅವರಿಗೆ ಹೇಳಿದ್ದೇನೆ, ಸರ್ಕಲ್ಗಳಿಗೆ ಮಾಹಿತಿ ಕೊಡ್ತಾ ಇದ್ದೇನೆ, ಪೊಲೀಸ್ ಕಮಿಷನರ್ಸ್ಗೆ ನಿನ್ನೆ ಸಹ ಹೇಳಿದ್ದೇನೆ. ಮತ್ತು ಹೆಚ್ಚಾಗಿ ಅದಕ್ಕಿಂತ ಎಲ್ಲ ಜಾಸ್ತಿಯಾಗಿ ಮೈನಿಂಗ್ ಡಿಪಾರ್ಟ್ಮೆಂಟ್ ಮತ್ತು DC ಅವರಿಗೆ ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದೇನೆ, ಅಲ್ಲಿ ಮೈನಿಂಗ್ ಆಗಬಾರ್ದು. DC ಅವರು ಪುನಃ ಆರ್ಡರ್ ಕೊಡ್ತಾ ಇದ್ದಾರೆ ಮೈನ್ಸ್ ಅವರಿಗೆ, ಅಲ್ಲಿ ಇಲ್ಲಿಗಲ್ ಮೈನಿಂಗ್ ಆಗಬಾರ್ದು. ಬೇರೆ ಕಡೆ ಮಾಡ್ತಾರೆ, ದೂರದಲ್ಲಿ ಮಾಡ್ತಾರೆ, ಅದನ್ನಾದರೂ ಸಹ ಅಧಿಕಾರಿಗಳು ಏನೋ ಒಂದು ವಿಷಯಕ್ಕೆ ಸುಮ್ಮನೆ ಕೂತ್ರೆ ಬೇರೆ ವಿಷಯ. ಆದರೆ ಬ್ರಿಡ್ಜಿನ ಕೆಳಗೆ ಸ್ಯಾಂಡ್ ಮೈನಿಂಗ್ ಮಾಡಿ 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 ಇವತ್ತು ಬ್ರಿಡ್ಜ್ ಶೀತಲಗೊಂಡಿದೆ. ಬ್ರಿಡ್ಜನ್ನು ಬಂದ್ ಮಾಡಿದ ಮೇಲೆ ಪುನಃ ರಾತ್ರಿ ಮೈನಿಂಗ್ ಸ್ಟಾರ್ಟ್ ಆಗಿದೆ. ಈಗ ಬಂದಾಗಿದೆ ಬ್ರಿಡ್ಜು, ಪುನಃ ರಾತ್ರಿ ಮೈನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಪುನಃ ನಾನು DC ಅವರಿಗೆ ಫೋನ್ ಮಾಡಿ ಹೇಳಿದೆ, ಪುನಃ ಅಧಿಕಾರಿಗಳಿಗೆ ಹೇಳಲಿಕ್ಕೆ ತಿಳಿಸಿದೆ. ಇವರು ಅಧಿಕಾರಿಗಳ ಹೋಗ್ಲಿಕ್ಕಿಂತ ಮುಂಚೆ ಅವರಿಗೆ ಇನ್ಫಾರ್ಮೇಶನ್ ಸಿಗ್ತದೆ, ಅಲ್ಲಿ ಮೈನಿಂಗ್ ನಿಲ್ಲಿಸ್ತಾರೆ. ಇವರು ಬಂದ ಕೂಡಲೇ ನಡುರಾತ್ರಿಯಲ್ಲಿ ಪುನಃ ಸ್ಟಾರ್ಟ್ ಮಾಡ್ತಾರೆ. ನಿನ್ನೆ ಪೊಲೀಸ್ ಕಮಿಷನರ್ ಬಂದರು, ಮೊನ್ನೆ ಕೆಲವು ಅಧಿಕಾರಿಗಳು ಬಂದರು. ಅವರು ಹೋದ ಕೂಡಲೇ ಬರ್ತಾರೆ, ಪುನಃ ಸ್ಯಾಂಡ್ ಮೈನಿಂಗ್ ಸ್ಟಾರ್ಟ್ ಆಗ್ತದೆ. ಬೇರೆ ಎಲ್ಲ ಕಡೆ ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದೆ. ಅಡ್ಡೂರಿನಲ್ಲಿ ಮಾತ್ರ ಇವರಿಗೆ ನಡುರಾತ್ರಿಯಲ್ಲಿ ಬ್ರಿಡ್ಜಿನ ಕೆಳಗೆ ಸ್ಯಾಂಡ್ ಮೈನಿಂಗ್ ಅನ್ನು ನಿಲ್ಲಿಸುವಂಥ ತಾಕತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಉಂಟಾ ಇಲ್ವಾ ಅಂತ ಪ್ರಶ್ನೆ ನಂದು.